11 ಗಂಟೆವರೆಗೂ 11 ಗಂಟೆಗಲ್ಲ 11ವರೆಗೆ ನಿಗದಿ ಮಾಡಿದ್ದಾರೆ. ಇದು ಇರಲಿಲ್ಲ ಇತ್ತ ಹರೀಶ್ ಅವರೇ, ಹರೀಶ್ ಪುಂಜಾ ಅವರು, ಇದು ಇರಲಿಲ್ಲ ಮೊದಲಿತ್ತ ಇಲ್ಲ ಅಲ್ವಾ? ಅಲ್ಲ ಕಾಮತ್ರು ಆಗಲ್ಲ. ಅಲ್ಲಲ್ಲ, ನಾನು ಹೇಳೋದು ಈ ರಿಸ್ಟ್ರಿಕ್ಷನ್ ಮೊದಲು ಇರಲಿಲ್ಲ ಅಲ್ವಾ? ಈಗ ತಾನೇ ಆಗಿದೆ. ಯಾಕಾಗಿದೆ? ಅಲ್ಲ ಯಾಕಾಗಿದೆ? ಆಗಲ್ಲ ಸರ್. ಅಲ್ಲಲ್ಲ, ಈ ಸನ್ನಿವೇಶ ಬಂದಿದೆ ಅಂತ ಆಗಿಲ್ಲ. ಇಲ್ಲದೆ ಇದ್ರೆ ಅವ್ರಿಗೇನು ಕೆಲಸ ಇದೆ? ಪೊಲೀಸ್ನವ್ರಿಗೆ ಕೆಲಸ ಬೇರೆ ಬೇರೆ. ಗೃಹ ಸಚಿವರೇ, ನೀವು ಹೇಳಿದ್ದು ಸರಿ ಇದೆ, ಆದರೆ ನಮ್ಮದು ತುಂಬ ವಿಚಾರಗಳು ಇದ್ದಿದ್ದು ಆ ಪರಿಸ್ಥಿತಿಗೆ ಅನುಗುಣವಾಗಿ ಇಲ್ಲಿ ಆಗಿರುವಂಥ ಧಾರ್ಮಿಕ ವ್ಯವಸ್ಥೆಗಳಿಗೆ ಯಾವುದೇ ಅಡ್ಡಿ ಬರದ ಹಾಗೆ ಆ ವ್ಯವಸ್ಥೆಗಳಿತ್ತು. ನೀವು ನಿಯಮಗಳು, ಈಗ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ ನಿಯಮಗಳು ಕೆಲವರು ಇರ್ಬೋದು, ಆದರೆ ಅದನ್ನು ಯಾವುದನ್ನು ಹೇಗೆ ಇಟ್ಕೊಳ್ಬೇಕು, ಹೇಗೆ ಮಾಡಬೇಕು ಅಂತ ಸ್ಥಳೀಯ ವ್ಯವಸ್ಥೆಗಳು ತಾವು ನೋಡ್ಕೊಳ್ಬೇಕು ಅಂತ ಹೇಳೋದು ಸಾಂದರ್ಭಿಕವಾಗಿ. ಅದಕ್ಕೆ ಹೇಳೋದು, ಈ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವರು ಹೇಳಿದಂಥ ರೂಲ್ಸ್ ಅನ್ನು ಅಪ್ಲೈ ಮಾಡಿದ್ರೆ ಗೊಂದಲ ಆಗತ್ತೆ ಅಂತ ಆಗ್ಬೋದು. ಅದಕ್ಕೆ ನಾವು ಅಷ್ಟು ಕಟ್ಟುನಿಟ್ಟಾಗಿ ಹೋಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಒಂದು ಕಡೆ ಆದರೆ ಅಲ್ಲಿ ಸನ್ನಿವೇಶನೂ ಒಂದು ಕಡೆ ಆಗಬೇಕಲ್ಲ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ತೀರ್ಮಾನಗಳನ್ನು ಮಾಡೋಣ. ಮುಂದೆ ಅನೇಕ ವಿಚಾರಗಳು ಕೂಡ ಇರ್ತವೆ.